ಇತ್ತೀಚೆಗೆ ಉಡುಪಿಯ ಒಂದು ನರ್ಸಿಂಗ್ ಕಾಲೇಜಿನಲ್ಲಿ ಒಂದು ಆಗಬಾರದಂಥ ಘಟನೆ ನಡೆದಿತ್ತು. ಅಲ್ಲಿಯ ಹಿಂದೂ ವಿದ್ಯಾರ್ಥಿನಿಯರು ಶೌಚಾಲಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರದೇ ಸ್ನೇಹಿತೆಯರಾಗಿದ್ದಂಥ ಮುಸ್ಲಿಂ ವಿದ್ಯಾರ್ಥಿನಿಯರು ರಹಸ್ಯವಾಗಿ ಮೊಬೈಲ್ ಕ್ಯಾಮರಾವನ್ನು ಆನ್ ಮಾಡಿಟ್ಟು ಹಿಂದೂ ಹುಡುಗಿಯರ ನಗ್ನ ಶರೀರದ ದೃಶ್ಯವನ್ನು ಚಿತ್ರೀಕರಿಸಿ ಅವರ ಸಮುದಾಯದ ಮುಸ್ಲಿಂ ಸಮುದಾಯದ ಹುಡುಗರಿಗೆ ಕಳುಹಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಬಳಿಕ ದೃಶ್ಯಗಳು ವಾಟ್ಸಪ್ಪಲ್ಲಿ ಪ್ರಸಾರ ಆದಂಥ ಘಟನೆಗಳು ನಡೆದ ಬಳಿಕ ಈ ವಿಚಾರ ಗೊತ್ತಾದ ಬಳಿಕ ಒಂದಷ್ಟು ತನಿಖೆಯ ನಾಟಕಗಳು ನಡೆಯಿತು. ಕಾಲೇಜಿನ ಆಡಳಿತ ಮಂಡಳಿ ಕೂಡ ಅದನ್ನು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಒಪ್ಪಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿತ್ತು. ಬಳಿಕ 3 ಮುಸ್ಲಿಂ ವಿದ್ಯಾರ್ಥಿನಿಯರನ್ನು ಅಮಾನತು ಮಾಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿತ್ತು. ಇದು ಲಹು ಜೆಹಾದ್ನ ಮುಂದುವರಿದ ಭಾಗ. ಏನು ಕೇರಳ ಸ್ಟೋರಿಯಲ್ಲಿ ನಡೆದಂಥ ಘಟನೆಗಳು ಯಥಾವತ್ತಾಗಿ ಇವತ್ತು ಉಡುಪಿ ಸ್ಟೋರಿಯಾಗಿ ಪರಿವರ್ತನೆಗೊಂಡಿರುವಂಥದ್ದು ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಕಂಟಕ. ಇದನ್ನು ನಾವೆಲ್ಲ ಖಂಡಿಸಲೇಬೇಕು. ವಿಚಾರ ಏನು ಅಂತ ಹೇಳಿದರೆ ಮುಂದುವರಿದ ಭಾಗವಾಗಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವ ಕಾರಣದಿಂದಾಗಿ ಇಡೀ ಆ ಘಟನೆಯನ್ನು ಕೂಡ ಚಿತ್ರಣವನ್ನೇ ಬದಲಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು ಅತ್ಯಂತ ಖಂಡನೀಯ. ಏನು ಅಂತ ಕೇಳಿದರೆ ಅದನ್ನು ಈಗ ಬಹಳ ಬಾಲಿಶವಾಗಿ ಅದನ್ನು ತಗೊಂಡಿದ್ದಾರೆ. ಉಡುಪಿಯ ಪೊಲೀಸ್ ವರಿಷ್ಠಾಧಿಕಾರಿ ಹೇಳ್ತಾರೆ, ನಮಗೆ ಅದರಲ್ಲಿ ವಿಡಿಯೋಗಳು ಇರಲಿಲ್ಲ, ಅದನ್ನು ಡಿಲೀಟ್ ಮಾಡಿದ್ದಾರೆ. ಕಾಲೇಜಿನಲ್ಲಿ ಅವರದೇ ಒಂದು ಕಾನೂನಿನ ಮುಖಾಂತರವಾಗಿ ಅವರ ನೀತಿ ನಿಯಮದ ಮುಖಾಂತರವಾಗಿ ಮುಗಿಸಿಬಿಟ್ಟಿದ್ದಾರೆ ಅಂತ ಹೇಳುವಂಥ ಬಾಲಿಶ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಲೇಜಿನಲ್ಲೇ ಇಂಥ ದೊಡ್ಡ ಘಟನೆಯನ್ನು ಮುಗಿಸುವುದಿದ್ರೆ ಪೊಲೀಸ್ ಇಲಾಖೆ ಅಗತ್ಯ ಏನು ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆ ಆಗಿರುವಂಥದ್ದು ಕೂಡ ಇದೇ ಸಣ್ಣ ಸಣ್ಣ ಕೆಲಸ ಕಾರ್ಯದಿಂದ ಮುಂದುವರಿಸಿ ದೊಡ್ಡ ಘಟನೆ ನಡೆದಿರುವಂಥದ್ದು. ಇವತ್ತು ಹಿಂದೂ ಹುಡುಗಿಯರನ್ನ ವ್ಯವಸ್ಥಿತವಾಗಿ ಲವ್ ಜಿಹಾದ್ನ ಜಾಲಕ್ಕೆ ಸಿಲುಕಿಸುವಂಥ ಕೆಲಸ ಆಗ್ತಾ ಇದೆ. ಏನು ನಮ್ಮ ಆಗ್ರಹ ಏನು ಅಂತ ಕೇಳಿದ್ರೆ ಆ ಮೊಬೈಲನ್ನು ಇವತ್ತಿನ ತಂತ್ರಜ್ಞಾನದ ಯುಗದಲ್ಲಿ ಅದನ್ನು ಡಿಲೀಟ್ ಮಾಡಿದ್ರು ಕೂಡ ಮತ್ತೆ ಆ ವಿಡಿಯೋವನ್ನು ತೆಗಿಲಿಕ್ಕೆ ಅವಕಾಶಗಳಿದೆ. ಇವತ್ತು ಎಫ್ಐಆರ್ ಮಾಡಲಿಲ್ಲ ಯಾಕೆ ಅಂತ ಕೇಳಿದ್ರೆ ಕಾಲೇಜಿನವರು ನಿಮಗೆ ಎಫ್ಐಆರ್ ಮಾಡಲಿಕ್ಕೆ ಹೇಳಿಲ್ಲ ಅಂತ ಹೇಳ್ತಾರೆ. ಆದರೆ ಒಂದು ವೇಳೆ ಆ ಕಾಲೇಜಲ್ಲಿ ಇನ್ನೂ ದುರ್ಘಟನೆಗಳು ನಡೆದ್ರೆ ಕಾಲೇಜಿನ ಕಾನೂನಿನ ಚೌಕಟ್ಟಲ್ಲಿ ಅದನ್ನು ಮುಗಿಸಿ ಬಿಡಲಿ ಅಂತ ಏನು ಪೊಲೀಸ್ ಇಲಾಖೆ ಕೈಕಟ್ಟಿ ಕುಳಿತುಕೊಳ್ತಾರೆಯಾ? ಇವತ್ತು ವರಿಷ್ಠಾಧಿಕಾರಿಯೇ ಬಾಲಿಶ ಹೇಳಿಕೆ ಕೊಡಬೇಕು ಅಂತಿದ್ರೆ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕು ಒತ್ತಡ ಇದೆ. ಇದನ್ನು ನಾವು ಖಂಡಿಸ್ತೇವೆ. ಈ ಬಗ್ಗೆ ದೊಡ್ಡ ಪ್ರತಿಭಟನೆಗಳಾಗ್ತದೆ. ಇದರ ಸಮಗ್ರವಾದಂಥ ತನಿಖೆ ನಡೆದು ಯಾರು ತಪ್ಪಿತಸ್ಥ ಮುಸ್ಲಿಂ ವಿದ್ಯಾರ್ಥಿನಿಯರಿದ್ದಾರೆ ಅವರನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಅದು ಎಲ್ಲಿಯವರೆಗೆ ಅದರ ಜಾಲ ಹರಡಿದೆ ಅನ್ನೋದನ್ನು ಹೊರಗೆ ತೆಗೆಯುವಂಥ ಕೆಲಸ ಕಾರ್ಯಗಳನ್ನು ಪೊಲೀಸ್ ಇಲಾಖೆ ಮಾಡಬೇಕು ಅಂತೇಳಿ ನಾವು ಒತ್ತಾಯಿಸ್ತೇವೆ.